ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಫಾಸ್ಟ್ ಫುಡ್ಡಲ್ಲಿ ಸಿಗುವಂಥ ಡಿಶಸ್ ಟೇಸ್ಟ್ ಸಖತ್ತಾಗಿರುತ್ತೆ, ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಬಟ್ ಯಾವಾಗಲೂ ನಾವು ಇಂಥ ಫಾಸ್ಟ್ ಫುಡ್ ಕಾರ್ನರ್ಸ್ಗೆ ಹೋಗಿ ತಿನ್ನೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ಮತ್ತು ಅದು ಹೆಲ್ದಿ ಕೂಡ ಅಲ್ಲ. ಸೊ ಇಂಥದ್ದೇ ಖಾದ್ಯಗಳನ್ನು ನಾವು ನಮ್ಮ ಅಡುಗೆ ಮನೆಯಲ್ಲಿ ನಿಮಗೆ ಮಾಡಿ ತೋರಿಸ್ತೀವಿ, ಮನೆಯಲ್ಲಿ ಮಾಡಿ ಎಲ್ರಿಗೂ ಉಣಬಡಿಸಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಇಂಥದ್ದೇ ವಿಭಿನ್ನ ರೀತಿಯಾದಂಥ ಖಾದ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಶ್ರೀಮತಿ ವಿನ್ನಿ ಕ್ವಾಡ್ರಸ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಇವತ್ತು ಫಾಸ್ಟ್ ಫುಡ್ ಅಲ್ಲಿ ತಯಾರಾಗುವಂತ ಡಿಶಸ್ ಅನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದಿರಿ. ಯಾವ ಡಿಶ್ ಹೇಳ್ಕೊಡ್ತಾ ಇದ್ದೀರಿ? ನಾನಂತೂ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ. ನಾನಿವತ್ತು ಗೋಬಿ ಮಂಚೂರಿಯನ್ ಮಾಡ್ತಾ ಇದ್ದೇನೆ. ಅರೆ ವಾ, ಗೋಬಿ ಮಂಚೂರಿ. ಸೊ ಫಾಸ್ಟ್ ಫುಡ್ಗೆಲ್ಲ ಹೋದ್ರೆ ಫಸ್ಟ್ ನಾವು ಕೇಳೋದು ಗೋಬಿ ಮಂಚೂರಿ ಇದೆಯಾ, ಅದಿಲ್ಲ ಅಂತ ಹೇಳಿದ್ರೆ ಆಮೇಲೆ ಪನೀರ್ ಒಂದೊಂದೇ ಶಿಫ್ಟ್ ಆಗುತ್ತೆ. ಈಗ ಫಸ್ಟ್ ಈಗ ಗೋಬಿ ಮಂಚೂರಿ. ಹೌದು, ಒಂದು ಮೆರಿನೇಟ್ ಮಾಡುವ. ಬೌಲ್ ತಕೊಂಡು ಇದಕ್ಕೆ ಕಾರ್ನ್ಫ್ಲೋರ್. ಸೊ ಈ ಗೋಬಿ ಮಂಚೂರಿ ಇದೆಲ್ಲ ಅಂದ ತಕ್ಷಣ ಎಲ್ಲರೂ ಕೂಡ ಫುಲ್ ಎಕ್ಸೈಟ್ ಆಗಿಬಿಡ್ತೀವಲ್ವಾ? ಹೌದು, ಬಿಕಾಸ್ ಟೇಸ್ಟಿ ಆಗಿರುತ್ತೆ. ಹೌದು, ತುಂಬಾ ಇಷ್ಟ ಗೋಬಿ ಮಂಚೂರಿ ಅಂದ್ರೆ. ಹೌದು, ಊಟನೂ ಒಳ್ಳೆ ಸೇರುತ್ತೆ. ಹಾಗೆ ಊಟಕ್ಕೂ ಬೇಕು ಅಂತ ಇಲ್ಲ, ನೀವು ಖಾಲಿ ಅಷ್ಟೇ ಕೊಡಿ, ಅಷ್ಟೇ ಸಾಕು, ಊಟನೂ ಬೇಡ ಆವಾಗ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಅದು ಸ್ವಲ್ಪ ಜಾಸ್ತಿವೇ ಹಾಕ್ಕೊಳ್ಬೇಕಾ? ಹೌದು, ಯಾಕಂದ್ರೆ ಸ್ವಲ್ಪ ಡಿಫರೆನ್ಸ್, ಖಾರ ಎಷ್ಟು ಬೇಕು ಅಷ್ಟು. ಮತ್ತೆ ಸ್ವಲ್ಪ ಉಪ್ಪು ಹಾಕುವ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮತ್ತೆ ಹುಳಿಗೆ ನಾನು ನಿಂಬೆ ಹಣ್ಣು, ಅದರ ರಸ. ಓಕೆ, ಒಂದು ಅರ್ಧ ನಿಂಬೆ ಹಣ್ಣು ಸಾಕು. ಹೌದು, ಅರ್ಧ ಸಾಕಾಗ್ತದೆ. ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹಾಕ್ಕೊಳ್ಳಿ. ಸೊ ಇದು ಮ್ಯಾರಿನೇಷನ್ ಇಟ್ಕೊಳ್ಬೇಕಾ ಸ್ವಲ್ಪ ಹೊತ್ತು? ಹೇಗೆ? ಹೌದು, ಸ್ವಲ್ಪ ಹೊತ್ತು ಇಟ್ಟರು ತೊಂದರೆ ಇಲ್ಲ, ಇಮಿಡಿಯೇಟ್ ಮಾಡ್ಬೋದು. ಯಾಕೆಂದರೆ ಇದು ಕೋಟಿಂಗ್ಗೋಸ್ಕರ ನಾವು ಮಾಡೋದು. ಎಣ್ಣೆಯಲ್ಲಿ ಗೋಬಿಯಿಂದ ಮಸಾಲ ಬಿಡಬಾರ್ದು ಅಂತ ಹೇಳಿ, ಮತ್ತೆ ನಾವು ಬೇರೆ ಮಸಾಲ ಪ್ರಿಪೇರ್ ಮಾಡಲಿಕ್ಕಿದೆ. ಹಾಗಾಗಿ ನಾವು ಹೌದು ಫಸ್ಟಿಗೆ ಇಮಿಡಿಯೇಟ್ ಆಗಿ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಇಡ್ಬೋದು. ಹಾಗೆ ಮಕ್ಕಳಿಗೆ ಸ್ವಲ್ಪ ಅರ್ಜೆಂಟ್ ಅಲ್ವಾ, ಹಾಗೆ ನಾವು ಇಮಿಡಿಯೇಟ್ ಫ್ರೈ ಮಾಡಿನೂ ಕೊಡ್ಬೋದು, ಪಕೋಡ ಥರ. ಓಕೆ ಓಕೆ, ಹಾಂ, ಖಾಲಿ ಅಷ್ಟನ್ನೇ ಫ್ರೈ ಮಾಡಿದರೆ ಪಕೋಡ ಥರನೂ ಹೌದು ಯೂಸ್ ಮಾಡ್ಬೋದು. ಹಾಗೆ ಸೊ ಇದು ನಾವು ಹಾಗಾದರೆ ಈಗ ಇಮಿಡಿಯೇಟ್ ನಾವೀಗ ಫ್ರೈ ಮಾಡ್ಕೊಳ್ಳೋದು. ಹಾಂ, ಫ್ರೈ ಮಾಡ್ಬೋದು. ಹೌದು, ಈಗ ಗೋಬಿಯನ್ನು ಆ್ಯಡ್ ಮಾಡುವ. ಓಕೆ, ಬರೀ ತೊಳೆದು ಹಾಗೆ ಇಟ್ಕೊಂಡಿದ್ದೀನಿ? ಇಲ್ಲ, ನಾನು ಬಿಸಿ ನೀರಲ್ಲಿ ಹಾಕಿ ಉಪ್ಪು ಹಾಕಿ ತೊಳೆದಿಟ್ಟಿದ್ದೀನಿ. ಹೌದು, ಕೆಲವ್ರು ಏನು ಮಾಡ್ತಾರೆ, ಬಾಯ್ಲ್ ಮಾಡ್ತಾರೆ. ಹೌದು, ಹಾಗೆ ನಾನು ಬಾಯ್ಲ್ ಮಾಡಲಿಲ್ಲ. ಹಾಗೇನೆ ಬಿಸಿನೀರಲ್ಲಿ ಹಾಕಿದ್ರು ಸೇಮ್ ಅದೇ ಇದು ಬರುತ್ತೆ. ಹೌದು. ಓಕೆ, ನೀವು ಮ್ಯಾರಿನೇಟ್ ಮಾಡ್ತಾ ಇರಿ. ಹಾಗಾದ್ರೆ ನಾನು ಆಯಿಲ್ ಇಟ್ಕೊಳ್ಳ? ಹಾಂ, ಸರಿ. ಇಮಿಡಿಯೇಟ್ ಫ್ರೈ ಮಾಡ್ಕೊಳ್ಳೋದು ನಾವು ಕೂಡ. ಸರಿ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಈ ಥರ ಡೀಪ್ ಫ್ರೈಡ್ ಐಟಮ್ ಆರಾಮ್ಸೆ ತಿನ್ಬೋದು, ಎಷ್ಟು ಬೇಕಷ್ಟು. ಹೌದು. ಈಗ ನೆಕ್ಸ್ಟ್ ನಾನು ಒಂದು ಬೌಲಿಗೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ತೀನಿ, ಮತ್ತು ಸ್ವಲ್ಪ ನೀರು ಹಾಕಿ ದಪ್ಪಗೆ ಕಲಿಸ್ತೀನಿ. ಅಂದರೆ ತುಂಬ ತೆಳ್ಳಗೆ ಮಾಡಬಾರ್ದು, ಯಾಕಂದರೆ ಅದು ಡಿಪ್ ಮಾಡಬೇಕು.
ಇದನ್ನ ಮತ್ತೆ ಪುನಃ ಡಿಪ್ ಮಾಡಿ ಮತ್ತೆ ಫ್ರೈ ಮಾಡ್ಕೊಳ್ಳೋದಾ? ಹೌದು. ಯಾಕಂದ್ರೆ ಮಸಾಲೆ ನಾವು ಪ್ರಿಪೇರ್ ಮಾಡಿದ್ದು ಕೆಲವೊಮ್ಮೆ ಅದು ಸರಿಯಾಗಿರ್ತದೆ, ಇಲ್ಲಾಂದ್ರೆ ಅದು ಕೋಟಿಂಗ್ ಚೆನ್ನಾಗಿ ಬರಬೇಕಿದ್ರೆ ನಾವು ಸ್ವಲ್ಪ ಡಿಪ್ ಮಾಡಬೇಕಾಗ್ತದೆ. ಹಾಗೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಬರೀ ಕಾರ್ನ್ಫ್ಲೋರ್ ಮಾತ್ರನಾ? ಹೌದು, ಕಾರ್ನ್ಫ್ಲೋರ್ ಮಾತ್ರ. ಸ್ವಲ್ಪ ನೀರು ಹಾಕಿ ಸಾಕು. ಈಗ ಎಣ್ಣೆ ಕಾದಿದೆ ಅಂತ ಅನಿಸ್ತದೆ. ಕಾದಿದೆ. ಎಸ್. ಸೊ ಮೆರಿನೇಟ್ ಮಾಡಿದಂಥ ಗೋಬಿಯನ್ನು ಡಿಪ್ ಮಾಡಿ ಹಾಕೋದು. ಸೊ ಇದು ಆಲ್ರೆಡಿ ಬೆಂದಿರುತ್ತೆ, ಅಂದ್ರೆ ಬಿಸಿನೀರು ಹಾಕಿ ನಾವು ತೆಗ್ದಿರೋದ್ರಿಂದ ಸ್ವಲ್ಪ ಬೆಂದಿರುತ್ತೆ. ಹಾಗೆ ಔಟರ್ ಕೋಟಿಂಗ್ ಸ್ವಲ್ಪ ಮತ್ತೆ ಸ್ವಲ್ಪ ಬೆಂದ್ರಾಯ್ತು. ಹೌದು, ಕೋಟಿಂಗ್ ಸ್ವಲ್ಪ ಕ್ರಿಸ್ಪಿ ಬಂದರೆ ಸಾಕಾಗ್ತದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಔಟರ್ ಕೋಟಿಂಗ್ ಸ್ವಲ್ಪ ಫ್ರೈ ಆದ್ರೆ ಆಯಿತು. ಹೌದು. ಎಸ್. ತೆಗಿಬೋದು. ಸೆಕೆಂಡ್ ಟರ್ನ್ ಹಾಕೊಳ್ಳೋದಾ? ಹೌದು. ಅಷ್ಟರವರೆಗೆ ನೀವು ಹಾಕ್ಬೋದು. ಒಂದು ಬಾಣಲೆ ಎಣ್ಣಿಡಿ, ಅದು ಬಾಣಲೆ ಇಟ್ಕೊಳ್ಳೋದು. ಯಾಕೆಂದ್ರೆ ನಾನು ಗ್ರೇವಿ ತಯಾರು ಮಾಡಬೇಕು. ಓಕೆ, ನೀವು ಆ ಕಡೆ ಮಾಡ್ಕೊಳ್ಳಿ, ನಾನು ಈ ಕಡೆ ಕಂಟಿನ್ಯೂ ಮಾಡ್ತೇನೆ. ಓಕೆ. ಸೊ ಆಯಿಲ್ ಬೇಕು. ಹೌದು. ಎಸ್. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಸೊ ಅದು ಬಿಸಿ ಆಗ್ತಾ ಇರಲಿ. ಇದು ಹಾಕ್ಲಾ? ಓಕೆ, ಅದನ್ನು ಹಾಕಿ. ಇವಾಗ ಆಯಿಲ್ ಕಾದಿದೆ ಅಂತ ಅನಿಸ್ತದೆ. ನಾವು ಇದನ್ನು ಆ್ಯಡ್ ಮಾಡುವ. ಆನಿಯನ್ ಫಸ್ಟ್ಗೆ ಒಗ್ಗರಣೆಗೆ. ಹೌದು. ಸೊ ಪೇಷನ್ಸ್ ಇರೋದಿಲ್ಲ ಅಲ್ವಾ? ಅಂದ್ರೆ ಕಿಚನ್ ಅಲ್ಲಿ ಈ ಕಡೆ ಆಗ್ತಾ ಇದೆ ಅಂದ್ರೆ ಆಯ್ತಾ 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 ಅಂತ ಬಂದು ಕೇಳ್ತಾ ಇರ್ತಾರೆ. ಸೊ ಸೇಮ್ ಟೈಮ್ ಒಟ್ಟೊಟ್ಟಿಗೆ ಮಾಡ್ಕೊಂಡ್ರೆ ಈ ಕಡೆ ಫ್ರೈನೂ ಆಯ್ತು, ಆ ಕಡೆ ಬೇಗನೆ ರೆಡಿ ಆಗುತ್ತೆ. ಈರುಳ್ಳಿಯನ್ನು ತುಂಬಾ ಸಣ್ಣಗೆ ಮಾಡ್ಬೇಕಂತಿಲ್ಲ, ಸ್ವಲ್ಪ ದಪ್ಪನೆ ಕಟ್ ಮಾಡ್ಕೊಳ್ಳೋದು. ಅಂದ್ರೆ ನಾವು ಯಾವ ಸೈಜಲ್ಲಿ ಯಾವ್ದನ್ನು ಹಾಕೊಳ್ತೀವೋ ಅದೇ ರೀತಿ ನೆಕ್ಸ್ಟ್ ಅದು ಕೂಡ ಇನ್ನೊಂದು ನಾವು ಅದಕ್ಕೆ ಏನು ಜೊತೆಗೆ ಹಾಕೊಳ್ತೀವಿ ಅದು ಕೂಡ ಸೇಮ್ ಸೈಜ್ ಇರಬೇಕಾಗುತ್ತೆ. ಸೊ ಈರುಳ್ಳಿ ಎಷ್ಟೊತ್ತು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದನ್ನ? ಜಸ್ಟ್ ಬ್ರೌನ್ ಬರೋವಾಗ. ಹೆಚ್ಚು ಬ್ರೌನ್ ಬರಬೇಕಂತಿಲ್ಲ, ಸ್ವಲ್ಪ ಬಾಡಿಸಿದ್ರೆ ಸಾಕು ಈರುಳ್ಳಿ. ಹೌದಾ? ಯಾಕಂದರೆ ಅದು ನಾವು ಫುಲ್ ಬಾಯ್ಲ್ ಮಾಡಲಿಕ್ಕಿಲ್ಲ, ಹಾಫ್ ಬಾಯ್ಲ್ ಥರ. ಈಗ ಗೋಬಿನೂ ಅಷ್ಟೇ, ಸ್ವಲ್ಪ ಮೊದಲೇ ಬಾಯ್ಲ್ ಮಾಡಿರ್ತೀವಿ, ಬಾಯ್ಲಿಂಗ್ ವಾಟರ್ನ ಹಾಕಿ ಇರ್ತೇವೆ, ಪುನಃ ನಾವು ಸ್ವಲ್ಪನೇ ಫ್ರೈ ಮಾಡೋದು ಎಣ್ಣೆಯಲ್ಲಿ, ಡೀಪ್ ಫ್ರೈ, ಮತ್ತೆ ಪುನಃ ಅದರಲ್ಲಿ ಬೇಯುತ್ತೆ. ಹೌದು, ಇದರಲ್ಲಿ ಹೆಚ್ಚು ಬೇಯಿಸ್ಲಿಕ್ಕಿಲ್ಲ, ಸ್ವಲ್ಪ. ಬಟ್ ಇದರಲ್ಲಿ ಅದು ಪೂರ್ತಿ ಬೆಂದಿರುತ್ತೆ ಆಲ್ರೆಡಿ. ಹೌದು. ಮತ್ತೆ ವೆಜಿಟೇಬಲ್ ಸ್ವಲ್ಪ ಹಾಫ್ ಬಾಯ್ಲ್ಡ್ ಚೆನ್ನಾಗಿ ಆಗುತ್ತೆ, ಪಾರ್ ಬಾಯ್ಲ್ಡ್ ಅಂತ ಹೇಳ್ತಾರೆ, ಅಷ್ಟಿದ್ರೆ ಸಾಕು. ಹೌದು. ಇವಾಗ ಇದು ಫ್ರೈ ಆಗ್ತಿರುವಾಗೆ ನಾನು ಚೆನ್ನಾಗಿ ಹೆಚ್ಚಿದ ಬೆಳ್ಳುಳ್ಳಿ ಎಲ್ಲ ಒಂದಾದ್ಮೇಲೆ ಒಂದು ಹಾಕಿ ಫ್ರೈ ಮಾಡ್ತಾರೆ. ಇದು ಬೆಳ್ಳುಳ್ಳಿಯನ್ನು ಸ್ವಲ್ಪ ಬೇಗನೆ ಹಾಕಿದ್ರೆ ಅದ್ರ ಜೊತೆ ಫ್ರೈ ಆಗುವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹೌದು, ಸ್ವಲ್ಪ ಸರಿಯಾಗಿ ಫ್ರೈ ಆಗಬೇಕದು. ಹಾಗೆ ಜೊತೆಗೆ ಸ್ವಲ್ಪ ಗಾರ್ಲಿಕ್ ಆಯ್ತು. ಈಗ ಜಿಂಜರ್. ಜಿಂಜರ್
ಗ್ರೀನ್ ಚಿಲ್ಲಿ. ಓಕೆ. ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ಹಾಕಿದರೆ ಆಯಿತು. ಯಾಕೆಂದರೆ ಅದರಲ್ಲಿ ನಾನು ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡಿದ್ದೇನೆ. ಹಾಗೆ ಈಗ ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ. ಹಾಗೆ ಸ್ವಲ್ಪ ಪಿಂಕಿಶ್ ಬಂದರೆ ಆಯಿತು, ತೀರಾ ಬ್ರೌನ್ ಬೇಕಂತಿಲ್ಲ. ಈಗ ನಾನು ಹೆಚ್ಚಿದ ಕ್ಯಾಪ್ಸಿಕಮ್ ಅದನ್ನು ಆ್ಯಡ್ ಮಾಡ್ತೀನಿ. ಫ್ರೈ ಆಗಿದೆ. ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಓಕೆ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಗ್ರೇವಿಗೆ ಸ್ವಲ್ಪನೇ ಸಾಕಾಗ್ತದೆ. ಯಾಕಂದರೆ ಇದರಲ್ಲಿ ಚೈನೀಸ್ ಸಾಸ್ ಎಲ್ಲ ಯೂಸ್ ಮಾಡ್ತೀನಿ, ಅದರಲ್ಲಿ ಆಲ್ರೆಡಿ ಇರುತ್ತೆ. ಹಾಗೆ ಮತ್ತು ಕೆಲವರಿಗೆ ಸ್ವಲ್ಪ ಖಾರ ಬೇಕಾಗ್ತದೆ, ಹಾಗೆ ಖಾರದ ಹುಡಿನೂ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀನಿ. ಸರಿ, ಅದನ್ನು ಫ್ರೈ ಮಾಡಬೇಕು. ನೋಡಿ, ನಿಮ್ದು ಆ ಕಡೆ ರೆಡಿ ಆಗ್ತಾ ಇದ್ದ ಹಾಗೆ ಈ ಕಡೆ ಫ್ರೈ ಕೂಡ, ಐ ಮೀನ್ ಗೋಬಿ ಕೂಡ ಈ ಕಡೆ ಫ್ರೈ ಆಗಿ ರೆಡಿ ಆಯಿತು. ಸೊ ಅದು ನೀವು ಬೇಕಿದ್ರೆ ಹಾಗೂ ಪಕೋಡ ಥರನೂ ತಿನ್ಬೋದು, ಇದಕ್ಕೂ ಹಾಕ್ಕೊಳ್ಬೋದು. ಹೌದೌದು. ಇವಾಗ ನಾನು ಸೋಯಾ ಸಾಸನ್ನೇ ಮೊದಲೇ ಆ್ಯಡ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಫ್ರೈ ಆಗಲಿ. ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ಹಾಕೋದು, ಗೋಬಿ ಎಷ್ಟಿದೆ ಅಂತ ನೋಡಿ. ಚೆನ್ನಾಗಿ ಫ್ರೈ ಆಯಿತು. ಈಗ ನಾವು ಫ್ರೈ ಮಾಡಿದಂಥ ಗೋಬಿಯನ್ನು ಹಾಕ್ಕೊಳ್ಳುವ. ಓಕೆ. ಗೋಬಿ ಹಾಕಿದ ನಂತರ ನಾನು ಇವಾಗ ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ತೀನಿ. ಸೊ ಎಲ್ಲ ಖಾರ ಕೂಡ ಸಿಕ್ತು ಅದರಲ್ಲಿ, ಹಸಿಮೆಣಸಿನ ಖಾರ, ಫಸ್ಟೇ ಚಿಲ್ಲಿ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡಿದರೆ ಅದರದ್ದು ಕೂಡ. ಹೌದು. ಈಗ ನೆಕ್ಸ್ಟ್ ಇದನ್ನು ಹಾಕುವ, ಟೊಮೆಟೊ ಕೆಚಪ್. ಅದನ್ನು ಇದರ ಮೇಲೆ ಹಾಕೋದು. ಓಕೆ. ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಅದ್ರ ಜೊತೆ ಇವಾಗ ಎಲ್ಲವನ್ನು ಮಿಕ್ಸಪ್ ಮಾಡುವ. ಸಾಸ್ ಹಾಕಿದ ನಂತರ ಒಂದು 2 ನಿಮಿಷ ಇದು ಫ್ರೈ ಆದರೆ ಸಾಕು. ಚೆನ್ನಾಗಿ ಎಲ್ಲ ಐಟಮ್ ಸರಿಯಾಗಿ ಅದರಲ್ಲಿ ಬ್ಲೆಂಡ್ ಆಗಬೇಕು, ಮಿಕ್ಸ್ ಆಗಬೇಕು ಅಷ್ಟೇ. ಸೊ ಫಟಾಫಟ್ ಅಂತ ಆಗ ಹೌದು, ಗೋಬಿ ಮಂಚೂರಿ ಇಸ್ ರೆಡಿ. ಹೌದು. ಇವಾಗ ಫ್ಲೇಮ್ ಆಫ್ ಮಾಡಿ. ಆಯಿತು. ಹೌದು. ಸರ್ವ್ ಮಾಡ್ಕೊಳ್ಳೋದಾ? ಹೌದು, ಸರ್ವ್ ಮಾಡ್ಕೊಳ್ಳಿ. ಇವಾಗ ಗೋಬಿ ಮಂಚೂರಿ ರೆಡಿಯಾಗಿದೆ. So even I am ready to taste. ಇವಾಗ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಇಂದ ಸ್ವಲ್ಪ ಗಾರ್ನಿಷ್ ಮಾಡುವ. ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ರೆಡಿಯಾಗಿದೆ. ಎಸ್, even I am ready to taste. ಸೊ ಟೇಸ್ಟ್ ನೋಡೇ ಬಿಡೋಣ. ಹೌದು, ತಗೊಳ್ಳಿ. ಎಸ್, ನೀವು ನೋಡಿ ಮೇಡಮ್, ತಗೊಳ್ಳಿ, ಆಮೇಲೆ ಪ್ಲೇಟ್ ಸಿಗಲ್ಲ. ಎಸ್, ವಿತ್ ಕ್ಯಾಪ್ಸಿಕಮ್. ಹೇಗಾಗಿದೆ? ಮನೇಲಿ ಮಾಡಿದಾಗೆ ಆಗಿದೆ. ಹೌದು. ಈ ಥರ ಗೋಬಿ ಮಂಚೂರಿ ಮಾಡಿ ಕೊಡ್ತಾ ಇರಬೇಕು, ಕುತ್ಕೊಂಡು ತಿಂತಾ ಇರಬೇಕು. ಸಖತ್ತಾಗಿದೆ. ವೆರಿ ಟೇಸ್ಟಿ.
ಸೊ ಟ್ಯಾಂಗಿ ಸ್ಪೈಸಿ ಎಲ್ಲ ಮಿಕ್ಸ್ ಆಗಿದೆ, ಸ್ವೀಟ್ನೆಸ್ ಕೂಡ. ಥ್ಯಾಂಕ್ ಯು. ವಾವ್, ಸೂಪರ್. ಆಗಲೇ ಹೇಳಿದೆ ಅಲ್ಲ, ಫಾಸ್ಟ್ ಫುಡ್ ಏನಾದರೂ ಫಾಸ್ಟ್ ಫುಡ್ ಡಿಶಸನ್ನು ನಾವು ಟೇಸ್ಟ್ ಮಾಡಬೇಕು ಅಂತ ಹೇಳಿದರೆ ಮನೆಯಲ್ಲೇ ಮಾಡಿದರೆ ಉತ್ತಮ. ಸೊ ಈಸಿಯಾಗೂ ಕೂಡ ಮಾಡ್ಬೋದು, ಸೊ ಬೇಗನೂ ಆಗುತ್ತೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಗೋಬಿ ಮಂಚೂರಿ ತಯಾರಿಸುವ ವಿಧಾನ: ಮೊದಲು ಕಾರ್ನ್ಫ್ಲೋರ್, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಸ್ವಲ್ಪ ನೀರು ಹಾಕಿ ಕಲಸಿ ಶುಚೀಕರಿಸಿದ ಕಾಲಿಫ್ಲವರ್ ಸೇರಿಸಿ ಮ್ಯಾರಿನೇಟ್ ಮಾಡಿಕೊಳ್ಳಿ. ನಂತರ ಕಾರ್ನ್ಫ್ಲೋರನ್ನು ಸ್ವಲ್ಪ ತೆಳು ಮಾಡಿಕೊಂಡು ಮ್ಯಾರಿನೇಟ್ ಮಾಡಿದ ಕಾಲಿಫ್ಲವರನ್ನು ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಬಳಿಕ ಮೆಣಸಿನ ಪುಡಿ, ಸೋಯಾ ಸಾಸ್, ಕರಿದಿಟ್ಟ ಕಾಲಿಫ್ಲವರ್, ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್ ಸೇರಿಸಿ ಮಿಕ್ಸ್ ಮಾಡಿ ಹುರಿದು ಬೇಯಿಸಿ. ಈಗ ಬಿಸಿ ಬಿಸಿಯಾದ ಬಾಯಲ್ಲಿ ನೀರೂರಿಸುವ ಗೋಬಿ ಮಂಚೂರಿ ರೆಡಿ. ಈಗ ಒಂದು ಪ್ಯಾನನ್ನು ಇಡುವ. ಓಕೆ. ಎಸ್, ಆಗಲೇ ಹೇಳಿದಾಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ಕಿಚನಲ್ಲಿ ಬಳಸುವಂಥ ಎಣ್ಣೆ. ಸಾಕಾ? ನಾನು ಗೀ ತಂದಿದ್ದೇನೆ. ಗೀಯನ್ನು ಆ್ಯಡ್ ಮಾಡುವ. ಸೊ ಎರಡು ಮಿಕ್ಸ್ ಮಾಡಿ ಹಾಕೊಳ್ಳೋದು. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಬಿಸಿ ಬಿಸಿ ಆಗಿರುವಂಥ ಗೋಬಿ ಮಂಚೂರಿ ಅಂತೂ ಸವಿದಾಯಿತು. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಇವಾಗ ನಾನು ರೈಸ್ ಐಟಮ್, ಅದರಲ್ಲಿ ಜೀರಾ ಲೆಮನ್ ರೈಸ್ ಅಂತ ಒಂದು ಮಾಡ್ತಾ ಇದ್ದೇನೆ. ಜೀರಾ ಲೆಮನ್ ರೈಸ್. ಹೌದು. ಹೆಚ್ಚಾಗಿ ಜೀರಾ ರೈಸ್, ಲೆಮನ್ ರೈಸ್ ಬೇರೆ ಬೇರೆ ಆಗಿ ಮಾಡ್ತಾರೆ. ಹೌದು, ಖಂಡಿತ. ಹೌದು, ಅದು ಎರಡನ್ನು ಕಂಬೈನ್ ಮಾಡಿ. ಓಕೆ. ಸೊ ಎರಡರದ್ದು ಕೊಲಾಬ್ರೇಷನ್ ಈಗ. ಹೌದು. ಶುರು ಮಾಡೋಣ. ಶುರು ಮಾಡುವ. ಎಸ್, ಡನ್. ಹೌದು. ಒಂದು ಇವಾಗ ಫಸ್ಟಿಗೆ ಸೋನಾ ಮಸೂರಿ ರೈಸನ್ನು, ಇಲ್ಲಾಂದರೆ ಬಾಸ್ಮತಿ ರೈಸ್ ಆಗುತ್ತೆ, ಅದನ್ನು ನಾವು ಫಸ್ಟಿಗೆ ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿರಬೇಕು. ಓಕೆ. ಹೌದು. ಅದಕ್ಕೆ ನಾವು ಆ್ಯಕ್ಚುಲಿ ನಾನು ಲೆಮನ್ ಜ್ಯೂಸ್ ತಂದಿದ್ದೇನೆ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಆ್ಯಡ್ ಮಾಡಿ ಓಕೆ ಮಿಕ್ಸಪ್ ಮಾಡುವ. ಈಗಲೇ ಖಾಲಿ ಹಾಗೇನೆ? ಹೌದು, ಖಾಲಿ ಹಾಗೇನೆ ಮಿಕ್ಸಪ್ ಮಾಡೋದು. ನಿಂಬೆ ರಸಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋದು. ಹೌದು, ಸ್ವಲ್ಪ ಹಾಕಿದ್ದೇನೆ ಬೇಯಿಸುವಾಗ. ಮತ್ತು ಸ್ವಲ್ಪ ನಾವು ಉಪ್ಪು, ಲಿಂಬೆ ರಸ ಮತ್ತು ಸ್ವಲ್ಪ ಉಪ್ಪು, ನೀರು ಹಾಕೊಳ್ಬೇಕಾ? ಹೌದು, ಸ್ವಲ್ಪ ಸಾಕು. ಯಾಕಂದರೆ ಲಿಂಬೆ ರಸ ಸ್ವಲ್ಪ ತಿಕ್ ಆಗಿರೋದ್ರಿಂದ ಸ್ವಲ್ಪ ನೀರಿನಿಂದ ನಾವು ತೆಳು ಹೌದು ಹೌದು. ಬಟ್ ಇದು ನಾವು ಅಡುಗೆ ಮಾಡುವಾಗಲೇ ಆ ಥರ ಹಾಕ್ಕೊಳ್ಬೋದಲ್ಲ? ಹೌದು, ಹಾಗೇನೂ ಹಾಕ್ತಾರೆ. ಆದರೂ ನಾನು ಜಸ್ಟ್ ಈಗ ಮಿಕ್ಸಪ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಅದು ಹೀರ್ಕೊಳ್ತದೆ ಅನ್ನಕ್ಕೆ ಹಾಕೊಳ್ಳೋದು. ಈಗ ಒಂದು ಪ್ಯಾನನ್ನು ಇಡುವ. ಓಕೆ. ಎಸ್, ಆಗಲೇ ಹೇಳಿದಾಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ಕಿಚನಲ್ಲಿ ಬಳಸುವಂಥ ಎಣ್ಣೆ. ಸಾಕಾ? ನಾನು ಗೀ ತಂದಿದ್ದೇನೆ. ಗೀಯನ್ನು ಆ್ಯಡ್ ಮಾಡುವ. ಸೊ ಎರಡು ಮಿಕ್ಸ್ ಮಾಡಿ ಹಾಕೊಳ್ಳೋದು. ಓಕೆ. ಗೀಯಲ್ಲಿನೂ ಮಾಡ್ಬೋದು, ಕೆಲವರಿಗೆ ಗೀ ಇಷ್ಟ ಆಗಲ್ಲ, ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕಿರೋದ್ರಿಂದ ಎರಡು ಮಿಕ್ಸ್ ಮಾಡ್ಬೋದು. ಹೌದು. ಸೊ ಅದಕ್ಕೆ ಹೇಳಿದೆಲ್ಲ ಬೆಸ್ಟ್ ಅಂತ ಹೇಳಿದರೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ. ಹೌದು. ಸೊ ಅದನ್ನೇ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಆಗುತ್ತೆ, ಫ್ಲೇವರ್ಗೋಸ್ಕರ ಸ್ವಲ್ಪ ಗೀಯನ್ನು ಹಾಕಿದ್ದು. ಹೌದು. ಇವಾಗ ಇದು ಮಿಕ್ಸ್ ಮಾಡಿಟ್ಟು ನಾನು ಅನ್ನಕ್ಕೆ ನಿಂಬೆ ರಸ, ಉಪ್ಪು ಎರಡು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಇವಾಗ ಎಣ್ಣೆ ಕಾದಿದೆ, ನಾವು ಜೀರವನ್ನು ಆ್ಯಡ್ ಮಾಡುವ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಫ್ಲೇವರಿಗೆ. ಅದರ ಜೊತೆ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಎಲ್ಲ ಒಗ್ಗರಣೆಗೆ ಹಾಕೊಳ್ಳೋದು. ಹೌದು, ಒಗ್ಗರಣೆಗೆ ಹಾಕೋದು.
ಅದೇ ರೀತಿ ಸ್ವಲ್ಪ ಜೀರಾ ಪೌಡರ್. ಜೀರಿಗೆ ಹಾಗೇನೂ ಹಾಕೊಂಡಿದ್ದೀರಲ್ಲ, ಹೌದು, ಮತ್ತೆ ಪುನಃ ಸ್ವಲ್ಪ ಜೀರಾ ಪೌಡರ್ ಹಾಕೋದು, ಯಾಕಂದರೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹೌದು, ಮತ್ತು ಗ್ಯಾಸ್ಟ್ರಿಕ್ಕಿಗೂ ಒಳ್ಳೇದಂತ ಹೇಳಿ. ಹೌದು, ಸರಿ, ಫ್ರೈ ಆಯಿತು. ಇವಾಗ ನಾನು ಮಿಕ್ಸ್ ಮಾಡಿದಂಥ ರೈಸನ್ನು ಇದಕ್ಕೆ ಆ್ಯಡ್ ಮಾಡುವ. ಸೊ ನಾವು ಲೆಮನ್ ರೈಸ್ಗೆಲ್ಲ ಒಗ್ಗರಣೆ ಹಾಕ್ಕೊಳ್ತೀವಿ. ಹೌದು, ಸಾಸಿವೆ, ಕರಿಬೇವು ಇದನ್ನೆಲ್ಲ. ಸೊ ಅದೆಲ್ಲ ಅಗತ್ಯವೇ ಇಲ್ಲ ಇದಕ್ಕೆ. ಎಲ್ಲ ಅದಕ್ಕೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳೋದು, ಫ್ರೈ ಮಾಡೋದು. ತುಂಬ ಈಸಿ ಆಗಿದೆ. ಹೌದು. ಸೊ ಹೇಗೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಚೆನ್ನಾಗಿರುತ್ತಲ್ವಾ, ಆ ಥರ ಇದ್ರೆ ಈಸಿ ಆಗುತ್ತೆ. ಹೌದು, ಬ್ರೇಕ್ಫಾಸ್ಟಿಗೂ ತಗೊಳ್ಬೋದು, ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಾಗ್ತದೆ. ಈರುಳ್ಳಿ ಹೆಚ್ಕೊಳ್ಬೇಕು ಅಂತ ಇಲ್ಲ, ಹಸಿಮೆಣಸು ಹೆಚ್ಕೊಳ್ಬೇಕು ಅಂತ ಇಲ್ಲ. ಹೌದು, ಬರೀ ರೈಸ್. ಎಸ್, ಆನ್ ಲೇಸಿ ಡೇ ಈ ಥರ ಮಾಡ್ಕೊಂಡ್ಬಿಡೋದು. ಹೌದು, ಮತ್ತೆ ಕೆಲವು ಐಟಮ್ಸಿಗೆ, ಕೆಲವು ಗ್ರೇವಿಗೆ ಇದೇ ಥರ ಅನ್ನ ಇದ್ರೆ ಚೆನ್ನಾಗಾಗ್ತದೆ. ಹೌದು. ಓ, ಇದಕ್ಕೆ ಗ್ರೇವಿನೂ ಹಾಕ್ಕೊಳ್ಬೋದು. ಹೌದು, ಅಂದರೆ ಚಿಕನ್ ಮಂಚೂರಿಯನ್, ಚಿಕನ್ ಚಿಲ್ಲಿ, ಆ ಥರ ಸೈಡ್ ಡಿಶ್ ಇದ್ರೆ. ಸ್ವಲ್ಪ ಹೊತ್ತು ಮೊದಲೇ ಹೇಳೋದಲ್ವಾ, ಗೋಬಿ ಮಂಚೂರಿ ಇಟ್ಕೊಳ್ತಾ ಇದೆ ಅಲ್ವಾ. ಸ್ವಲ್ಪ ಸಿಮ್ಮಲ್ಲಿದೆ. ಸಿಮ್ಮಲ್ಲೇ ಇದೆ. ಚೆನ್ನಾಗಿ ಫ್ರೈ ಆಯಿತು. ಚೆನ್ನಾಗಿ ಮಿಕ್ಸಪ್ ಮಾಡಿದೆ. ಇವಾಗ ಒಂದು 2 ನಿಮಿಷ ಫ್ರೈ ಆಗಲಿ ಜಸ್ಟ್ ಅದರಲ್ಲಿ. ಹೌದು, ಬಿಸಿ ಆಗ್ತದೆ ಅನ್ನ. ಇಟ್ಸ್ ರೆಡಿ. ರೆಡಿ. ಹೌದು, ಇಷ್ಟೇ. ನಾನು ಆಗ್ಲೇ ಹೇಳಿದೆ ಆನ್ ಅ ಲೇಸಿ ಡೇ ಇದನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ. ಅಥವಾ ಅನ್ನ ಇದೆ, ಏನಾದ್ರೂ ಜಟ್ಪಟ್ ಆಗ್ಬೇಕು, ಗೆಸ್ಟ್ ಬಂದ್ರು, ಸೊ ಪ್ರೆಸೆಂಟೇಷನ್ ಬರೀ ಅನ್ನನ ಅಂತ ಹೇಳೋ ಬದಲು ಸ್ವಲ್ಪ ಅಲ್ಲೇ ಒಂದು ಸ್ವಲ್ಪ ಚೇಂಜಸ್ ಇಮಿಡಿಯೇಟ್. ಸೊ ಬುದ್ಧಿವಂತರ ಲಕ್ಷಣ ಅಲ್ವಾ. ಎಸ್, ಸರಿ, ಇದು ರೆಡಿ ಆಗಿದೆ. ರೆಡಿ ಮಾಡಿ. ಎಸ್, ವಿಲ್ ಸರ್ವ್. ಜೀರಾ ಲೆಮನ್ ರೈಸ್ ರೆಡಿ ಆಗಿದೆ. ಸೊ ಬರೀ ಜೀರಾ ರೈಸ್ ಅಂದರೂ ಕೂಡ ಸ್ವಲ್ಪ ಹಾಗೆ ಬ್ಲ್ಯಾಂಡ್ ಇರುತ್ತೆ. ಹೌದು, ಜೀರಿಗೆ ಫ್ಲೇವರ್ ಮಾತ್ರ ಸಿಗುತ್ತೆ. ಇದು ಲೆಮನ್ ರೈಸ್ದು ಸ್ವಲ್ಪ ಅದರಲ್ಲಿ ಆ್ಯಡ್ ಮಾಡಿ. ಹೌದು, ಸ್ವಲ್ಪ ಐಡಿಯಾ. ಹೌದು. ಸೊ ಲೆಟ್ ಮಿ ಟೇಸ್ಟ್ ಫಸ್ಟ್, ಆಮೇಲೆ ಹೇಳ್ತೀನಿ ಹೇಗಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದಂಥ ಲೆಮನ್ ಜೀರಾ ರೈಸ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಲೆಮನ್ ಜೀರಾ ರೈಸ್. ಸೊ ಲೆಮನ್ ಇದು ಆಗೇನೆ ಅರೋಮಾ ಸಿಗ್ತಾ ಇದೆ, ಲೆಮನ್ ಫ್ಲೇವರ್. ಹೌದು, ಎಸ್, ನೋಡೋಣ ಹೇಗಿರುತ್ತೆ. ಥ್ಯಾಂಕ್ ಯು. ಬಿಸಿ ಬಿಸಿ ಆದಂಥ ಲೆಮನ್ ಜೀರಾ ರೈಸ್. ಸೊ ಡಿಫ್ರೆಂಟ್ ಸ್ಟೈಲ್, ತುಂಬ ಈಸಿ ಇದೆ. ಚಟ್ಪಟ್ ಅಂತ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಜೀರಾ ಲೆಮನ್ ರೈಸ್ ತಯಾರಿಸುವ ವಿಧಾನ. ಮೊದಲು ನಿಂಬೆ ರಸಕ್ಕೆ ಸ್ವಲ್ಪ ಉಪ್ಪು ಹಾಗೂ ನೀರನ್ನು ಹಾಕಿ ಬೆರೆಸಿ ಬೆಳ್ತಿಗೆ ಅನ್ನಕ್ಕೆ ಸೇರಿಸಿ ಕಲಸಿಕೊಳ್ಳಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿಕೊಂಡು ಜೀರಿಗೆ, ಕರಿಬೇವು, ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಬೆಳ್ತಿಗೆ ಅನ್ನ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಜೀರಾ ಲೆಮನ್ ರೈಸ್ ಸವಿಯಲು ಸಿದ್ಧ. ಎಷ್ಟು ಟೇಸ್ಟ್ ನೋಡೇ ಬಿಡ್ಲಾ? ಹೌದು ಮೇಡಮ್, ನೋಡಿ ಹೇಗಾಗಿದೆ ಅಂತ. ಜೀರಾ ಫ್ಲೇವರ್ ಹಾಗೆ ಹೊಡಿತಾ ಇದೆ, ಆ್ಯಂಡ್ ಖಾರನೂ ಇದೆ, ಸ್ಪೈಸಿ, ಲೆಮನ್ ಫ್ಲೇವರ್ ಮಿಕ್ಸ್ಡ್ ಎಲ್ಲ ಕೂಡ. ಬಟ್ ಇದಕ್ಕೆ ಗ್ರೇವಿ ಅತಿ ಅಗತ್ಯ. ಹೌದು, ಸೊ ಬೇಕೇ ಬೇಕಾಗತ್ತೆ. ಇದು ಪ್ಲೇನ್ ರೈಸ್ ಹಾಗೆ ಮಾಡ್ಕೊಳ್ಳೋ ಬದಲು ಇದನ್ನ ಒಂದು ಸಪ್ರೇಟ್ ಆಗಿ ಡಿಫ್ರೆಂಟ್ ಟೈಪ್ ರೈಸ್ ಮಾಡ್ಕೊಳ್ಬಹುದು. ಬಟ್ ಗ್ರೇವಿ ಅಗತ್ಯ ಇದೆ ಇದಕ್ಕೆ. ಗ್ರೇವಿ ಜೊತೆಗೆ ಸೊ ನೀವು ಹೇಳಿದಾಗೆ ಚಿಕನ್ ಸೂಟ್ಸ್ ವೆಲ್. ಹೌದು, ಸೊ ಚಿಕನ್ದು ಯಾವುದೇ ನೀವು ಗ್ರೇವಿ ಮಾಡ್ಕೊಂಡ್ರು ಅದ್ರ ಜೊತೆಗೆ ಬಟರ್ ಚಿಕನ್ ಆಗಿರಲಿ ಇಂಥದ್ದೆಲ್ಲ ಒಳ್ಳೇದಾಗಿ ಅದಕ್ಕೆ ಸೂಟ್ ಆಗುತ್ತೆ. ಎಸ್, ಒಂದು ಇನೋವೇಟಿವ್ ಡಿಶ್ ಕಲ್ತ್ಕೊಂಡಂಗೆ ಆಯಿತು. ಸೊ ಯಾರಾದರೂ ಮನೆಗೆ ಗೆಸ್ಟ್ ಬಂದರು ಅಂತ ಹೇಳಿದರೆ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡ್ಕೊಳ್ಬೋದು.
ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅಡುಗೆ ಹೇಳ್ಕೊಡ್ತೀರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಫಾಸ್ಟ್ ಫುಡ್ ರೆಸಿಪಿ ಅಂದರೆ ಗೋಬಿ ಮಂಚೂರಿ ಎಲ್ರಿಗೂ ಇಷ್ಟ ಆಗುವಂಥದ್ದು. ಸೊ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಇನ್ನೊಂದು ಸ್ಪೆಷಲ್ ಡಿಶ್, ವೆರಿ ಇನೋವೇಟಿವ್, ಜಟ್ಪಟ್ ಅಂತ ಮಾಡುವಂಥದ್ದು. ಖಂಡಿತವಾಗ್ಲೂ ಇದೆರಡನ್ನೂ ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.